75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕ ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಜಂಟಿ ಆಶ್ರಯದಲ್ಲಿ ಕೆಎಂಸಿ ಆಸ್ಪತ್ರೆ ಜ್ಯೋತಿ ರಕ್ತ ನಿಧಿಯ ಸಹಯೋಗದೊಂದಿಗೆ ಸಾರ್ವಜನಿಕ ರಕ್ತದಾನ ಶಿಬಿರ ಕಾರ್ಯಕ್ರಮವು ಇಂದು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ನಡೆಯಿತು. ಕೊರೋನಾ ಮುಂಜಾಗ್ರತಾ ಕ್ರಮವನ್ನು ಪಾಲಿಸಿಕೊಂಡು ನಡೆದಂತಹ ಕಾರ್ಯಕ್ರಮದಲ್ಲಿ ಒಟ್ಟು 76 ಜನಸ್ನೇಹಿ ರಕ್ತದಾನಿಗಳು ರಕ್ತದಾನವನ್ನು ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಿತಾ ಹೆಗ್ಡೆ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅಬಕಾರಿ ಇಲಾಖೆಯ ಅಧೀಕ್ಷಕ ಎಂಎಸ್ ಸದಾಶಿವ ಹೆಗ್ಡೆ ಉದ್ಘಾಟಿಸಿದ್ರು. ಅತಿಥಿಗಳಾಗಿ ಇಕ್ಬಾಲ್ ಪರ್ಲಿಯಾ, ಡಾಕ್ಟರ್ ಸಿಜಿ ಥೋಮಸ್, ಶಿವಾನಂದ ಎಸ್ಎಂ, ಅಲ್ತಾಫ್ ತುಂಬೆ, ಹರ್ಷಿತಾ ಪಿಯಾರೋ, ಶಾಲಿನಿ, ಖೈರುನಿಸಾ, ನಿರ್ಮಲಾ, ಪ್ರಿಯಾ ಹಾಗೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯ ಕಾರ್ಯನಿರ್ವಾಹಕರಾದ ರಿಯಾಜ್ ಕಣ್ಣೂರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ಎಂಬ ಒಂದು ವಾಟ್ಸಪ್ ಗ್ರೂಪಿನ ಮುಖಾಂತರ ಸ್ಥಾಪನೆಗೊಂಡ ನಮ್ಮದು ಒಂದು ಸಂಸ್ಥೆ ಈಗಾಗಲೇ 5 ವರ್ಷವನ್ನು ಪೂರ್ತಿಗೊಳಿಸಿದೆ. ಇಂದು ಪ್ರಸ್ತುತ ಮಂಗಳೂರಿನಲ್ಲಿರುವಂತಹ ಮಲ್ಲಿಕಟ್ಟೆ ಎಂಬ ಪ್ರದೇಶದಲ್ಲಿ 180ನೇ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮಗೆ ಜೆಡಿಎಸ್ ಪಕ್ಷದ ಮಹಿಳಾ ಘಟಕದವರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅಲ್ಲದೆ ಹಲವಾರು ದಾನಿಗಳು ನಮಗೆ ಇಲ್ಲಿ ಬಂದು ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಈಗಾಗಲೇ 5 ವರ್ಷವನ್ನು ಪೂರ್ತಿಗೊಳಿಸಿ 180ನೇ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದೆ. ಅಲ್ಲದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಬೇಕಾದರೂ ಬ್ಲಡ್ ಅವಶ್ಯಕತೆ ಇದ್ದರೆ ನಮ್ಮನ್ನು ಸಂಪರ್ಕಿಸಬಹುದು, ನಮ್ಮ ಸದಸ್ಯರಾಗಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೀನಿ. ಸ್ಥಳೀಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ರಕ್ತದ ಕೊರತೆ ಅಭಾವ ಇದ್ದದನ್ನು ಮನಗಂಡು ನಾವು ಈಗಾಗಲೇ ಹಲವಾರು ಕಡೆ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ. ನಾಳೆಯೂ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಾಳೆಯೂ ಬೋಲಂತೂರಿನಲ್ಲಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಇದ್ದೇವೆ. ಕೊರೋನಾದಿಂದ ಬ್ಲಡ್ ಎಲ್ಲಿ ನೋಡ್ರೂ ಬ್ಲಡ್ ಇಲ್ಲ ಅಂಥದ್ರಲ್ಲಿ ಒಂದು ಈ ಕೆಲಸ ಮಾಡಬೇಕು ನಾವು ಇಳಿದಿದ್ದೇವೆ. ಜಾತಿ ಮತ ಭೇದವಿಲ್ಲದೆ ಇವತ್ತು ಒಳ್ಳೆ ರೀತಿಯಿಂದ ಬೆಳಿಗ್ಗೆ 9 ಗಂಟೆಯಿಂದ ಈವರೆಗೆ ಕೆಲಸ ಆಗ್ತಾ ಉಂಟು. ತುಂಬ ಜನ ಬ್ಲಡ್ ಡೋನರ್ಸ್ ಬರ್ತಾ ಇದ್ದಾರೆ. ಕೊರೋನಾ ಇದರಿಂದಾಗಿ ನಮಗೆ 1 ಗಂಟೆವರೆಗೆ ಮಾತ್ರ ಟೈಮ್ ನಾವು ಪರ್ಮಿಷನ್ ತೊಗೊಂಡಿದ್ದೇವೆ. ಇಲ್ಲರೆ ತುಂಬ ಜನ ಬರೋರು ಇನ್ನೂ ಸಹ ಇದ್ದಾರೆ. ಆದರೆ ಎಲ್ರಿಗೂ ಒಳ್ಳೆಯದಾಗಲಿ ಇದರಿಂದ ಅಂತ ಹೇಳುವಂಥ ಮಾಡ್ತೇವೆ ಬಿಟ್ಟರೆ ನಮ್ಮ ಯಾವುದೇ ರಾಜಕೀಯ ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ. ಎಲ್ಲರೂ ರಾಜಕೀಯ ಅಂತ ಹೇಳೋದನ್ನು ಬದಿಗಿಟ್ಟು ಈ ಕೊರೋನಾ ಟೈಮಲ್ಲಿ ಎಲ್ಲರೂ ನಾವೊಂದು ಒಂದೇ ಅಂತ ಹೇಳುವಂಥ ಭಾವನೆಯಿಂದ ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ.